ಇವತ್ತು ತಮ್ಮನ್ನೆಲ್ಲ ಇಲ್ಲಿಗೆ ನಾನು ಕರೆಸಿದ ಉದ್ದೇಶ ದಿನಾಂಕ 26 ಜನವರಿ ಅಂದರೆ ಗಣರಾಜ್ಯೋತ್ಸವ ದಿನ ಮಾನ್ಯ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ರಾಯಚೂರು ಅವರು ಮಾಡಿದಂಥ ಕೃತ್ಯದ ಬಗ್ಗೆ ತಮ್ಮೆಲ್ಲರಿಗೂ ಸ್ವಲ್ಪ ತಿಳಿ ಹೇಳಬೇಕು ಮತ್ತು ಸರ್ಕಾರವನ್ನು ಅವರನ್ನು ವಜಾಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮಾಡಬೇಕಂತೇಳಿ ನಾವು ತಮ್ಮನ್ನು ಇಲ್ಲಿ ಕರೆದಿದ್ದೀವಿ. ಇಡೀ ಭಾರತ ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ತಪ್ಪದೇ ಪರಿಪಾಲಿಸ್ತಾ ಕಾನೂನಿನ ಪ್ರಕಾರ ಕೆಲಸ ನಿರ್ವಹಿಸ್ತಾ ಇದೆ. ಯಾವ ಮಲ್ಲಿಕಾರ್ಜುನ ಗೌಡ ರಾಯಚೂರು ಜಿಲ್ಲಾ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಮಾಡಿದರು, ಅವರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ಒಪ್ಪಿ ಕಾನೂನವನ್ನು ಅಭ್ಯಾಸ ಮಾಡಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಅನ್ನುವಂಥದ್ದನ್ನು ಮರೆತು ದಿನಾಂಕ 26ರಂದು ಆ ಹೇಯ ಕೃತ್ಯವನ್ನು ಅವರು ನಡೆಸಿದ್ದಾರೆ. ಈ ತಮ್ಮೆಲ್ಲರ ಮಾಧ್ಯಮದ ಮುಖಾಂತರ ನಾನು ಕರ್ನಾಟಕ ಸರ್ಕಾರ ಮತ್ತು ಉಚ್ಚ ನ್ಯಾಯಾಲಯವನ್ನು ಒತ್ತಾಯ ಮಾಡ್ತೀನಿ, ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕನ್ನುವಂಥ ನಿಟ್ಟಿನಲ್ಲಿ. ಅದಕ್ಕೆ ಬೇಕಾದಂಥ ಕಾನೂನಿನ ಹೋರಾಟಗಳನ್ನು ಕೂಡ ನಾವು ಬರ್ತಕ್ಕಂಥ ದಿನಗಳಲ್ಲಿ ಮಾಡ್ತೀವಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನಾನು ತಮ್ಮಲ್ಲಿ ಹೇಳ್ತೀನಿ. ನಾವು ರಸ್ತೆಗಿಳಿತೀವಿ, ಮುಂದೆ ಏನೇನು ಮಾಡಬೇಕು ಅದನ್ನು ಮಾಡ್ತೀವಿ. ಫಸ್ಟು ಕಾನೂನಿನ ಪ್ರಕಾರ ಏನು ಕ್ರಮ ಆಗಬೇಕೋ ಅದನ್ನು ನಾವು ಪ್ರಯತ್ನ ಪಡ್ತೀವಿ. ಅದು ನಮಗೊಂದು ವೇಳೆ ಒಗ್ಗೂಡಲಿಲ್ಲ ಅಂತಂದರೆ ಮತ್ತೆ ಇಡೀ ರಾಜ್ಯಾದ್ಯಂತ ಎಲ್ಲ ಜನಾಂಗದ ಚರ್ಚೆ ಮಾಡಿ ಏನು ಮಾಡಬೇಕು ಅನ್ನೋದನ್ನು ನಿರ್ಣಯ ಮಾಡ್ತೀವಿ. ಈಗ 4-5 ದಿನ ಸರ್, ಇನ್ನೂ ಏನು ಆ್ಯಕ್ಷನ್ ಆಗಿಲ್ಲ, ಏನು ಅಂತ ಹೇಳ್ತಾರೆ ಸರ್ಕಾರ? ನಿಜವಾಗ್ಲೂ ಇದೊಂದು ಅಸಹ್ಯ ಅಂತ ನಾವು ಹೇಳ್ಬೋದು. ಯಾಕಂತಂದರೆ ಬೇರೆ ಯಾರೇ ಒಬ್ಬರು ತಪ್ಪು ಮಾಡಿದರೆ ಇಮಿಡಿಯೇಟ್ಲಿ ವಿದಿನ್ 24 hours ಆ್ಯಕ್ಷನ್ ಆಗುತ್ತೆ. ಒಬ್ಬ ಜಡ್ಜ್ ಮಾಡಿರ್ತಕ್ಕಂಥ ಈ ಕೃತ್ಯಕ್ಕೆ ಇನ್ನೂವರೆಗೆ ಯಾವುದೇ ಕ್ರಮ ಆಗಿಲ್ಲ. ಅದಕ್ಕೆ ನಮಗೆ ಅಸಹ್ಯ ಅನಿಸ್ತಾ ಇದೆ ನ್ಯಾಯಾಲಯದ ಬಗ್ಗೆನೂ ಕೂಡ. ಸೊ ಮೇಲಧಿಕಾರಿಗಳದನ್ನು ತಕ್ಷಣ ಕ್ರಮ ತಗೊಂಡು, ಯಾಕಂದರೆ ಈಗಾಗಲೇ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ ಆಗಿದೆ, ಭಾಳ ಬಿರುಸಿನ ರೀತಿಯಲ್ಲಿದೆ. ಆದರೂ ಕೂಡ ಸರ್ಕಾರ ಆಗಲಿ ಅಥವಾ ಮೇಲಧಿಕಾರಿಗಳು ಅಂದರೆ ಏನು ನಾವು ಹೈಕೋರ್ಟ್ ಜಡ್ಜಸ್ ಅಂತ ಹೇಳ್ತೀವಿ ಅಥವಾ ಚೀಫ್ ಜಸ್ಟಿಸು ಅವ್ರು ಯಾರೂ ಕ್ರಮ ತಗೊಂಡಿಲ್ಲ. ಅದನ್ನು ಕ್ರಮ ತಗೊಳ್ಬೇಕಂತಲೇ ಈ ಮುಖಾಂತರ ತಮ್ಮ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ. ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ಇದೇನೋ ಕ್ರಮ ಆಗಲಿಲ್ಲ ಅಂತಂದರೆ ಮತ್ತೆ ಇನ್ನೂ ಹೆಚ್ಚಿನ ಹೋರಾಟ ಮಾಡ್ತೀವಿ. ಸರ್ಕಾರದ ನಡೆ ಏನ ಅಂತ ಅನಿಸ್ತಾ ಇದೆ? ಸರ್ಕಾರದ ನಡೆ ನಮಗನಿಸಿದ ಮಟ್ಟಿಗೆ ಅವರನ್ನ ಬೆಂಬಲಿಸ್ತಾ ಇದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ ಇಲ್ಲಿ. ಯಾಕಂದ್ರೆ ಇದೇ ಕೆಲಸನ ಯಾರಾದರೂ ದಲಿತ ಮಾಡಿದ್ರೆ ಇಷ್ಟೊತ್ತಿಗೆ ಇಮಿಡಿಯೇಟ್ಲಿ ಅವ್ರನ್ನ ಮನೆ ಕಳಿಸ್ತಿದ್ರು. ಸೊ ಅವರು ಮೇಲ್ಜಾತಿಯವರಾಗಿರೋದ್ರಿಂದ ಅವ್ರಿಗೆ ಬೆಂಬಲ ನೀಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ನಮ್ಮ. ಅಂದ್ರೆ ಬಿಜೆಪಿ ಸರ್ಕಾರ ಬೆಂಬಲ ನೀಡ್ತಾ ಇದೆ ಖಂಡಿತ. ಹಿಂಗಾದ್ರೆ ಪರಿಸ್ಥಿತಿ ಹಂಗದ ಸರ್? ಯಾಕಂದ್ರೆ ಆಮೇಲೆ ಹಿಂದೆ 1818ರಲ್ಲಿ ಭೀಮಾ ಕೋರೆಗಾಂವ್ ಅಂತ ಇದು ತಮಗೆಲ್ಲ ಗೊತ್ತಿರ್ಬೋದು. 500 ಜನ ಮಹಾನ್ ಸೈನಿಕರು ಹೋರಾಟ ಮಾಡಿದರು ಪೇಶ್ವೆಯವರೊಂದಿಗೆ. ಆ ಹೋರಾಟ ಮತ್ತೆ ಮರುಕಳಿಸುವಂತ ಸನ್ನಿವೇಶ ಕರ್ನಾಟಕದಲ್ಲಿ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ಉಗ್ರವಾದ ಹೋರಾಟ. ಸಂವಿಧಾನ ಬದಲಾಯಿಸ್ತೀನಿ ಅಂತಾರ, ಆಮೇಲೆ ಅವ್ರು ಸಂವಿಧಾನ ಬದಲಾಯಿಸಿದ್ರೆ ಅಂತೂ ಇಡೀ ಭಾರತ ದೇಶಕ್ಕೆ ಬೆಂಕಿ ಹತ್ತುತ್ತ, ಅದನ್ನ ಎರಡು ಮಾತಿಲ್ಲ. ಆಮೇಲೆ ಅವರೇ ಏನಂತಂದ್ರೆ ಸಂವಿಧಾನದ ಬಗ್ಗೆ ಕಾರ್ಯಕ್ರಮ ಮಾಡ್ತಾರೆ ಅದೇ ಸರ್ಕಾರ ಮಾಡ್ತದೆ. ಅದೇ ಸರ್ಕಾರ ಅದನ್ನ ಬದಲಾವಣೆ ಮಾಡಬೇಕು ಅಂತದ. ಬಟ್ ಅದು ಯಾವಾಗ ಕೂಡಿ ಬರ್ತದೆ ಅನ್ನೋದು ನೋಡೋಣ. ಅವ್ರು ಯಾವ ರೀತಿ ಬದಲಾವಣೆ ಮಾಡ್ತಾರ ಅದಕ್ಕೆ ನಾವು ಕಾಯ್ದು ನೋಡ್ತಾ ಇದ್ದೀವಿ. ಬಟ್ ನಮ್ಮ ಅನಿಸಿಕೆ ಪ್ರಕಾರ ಅದು ಬದಲಾವಣೆ ಮಾಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಅದು ಆಗೋದು ಇಲ್ಲ ಅನ್ನುವಂಥದ್ದು ವಿಚಾರ. ಟೋಟಲಿ ಬಿಜೆಪಿ ಸರ್ಕಾರ ಏನಾರ ಮಾಡಕ್ ಹೊಂಟೈತೆ ಅಂತ ಸರ್? ಟೋಟಲ್ ಬಿಜೆಪಿ ಸರ್ಕಾರ ದಲಿತ ವಿರೋಧಿ ಸರ್ಕಾರ. ದಲಿತರಿಗೆ ಎಲ್ಲಿಯೂ ನ್ಯಾಯ ಇಲ್ಲ. ಯಾವೊಬ್ಬ ದಲಿತ ನಾಯಕನವರು ಪ್ರೋತ್ಸಾಹ ಮಾಡಿದ್ದಾರೆ ಹೇಳಿಯಲ್ಲಿ? ದಲಿತ ಅಧಿಕಾರಿಗಳಾಗಲಿ ದಲಿತ ರಾಜಕಾರಣಿಗಳಿಗಾಗಲಿ ಎಲ್ಲಿ ಅವ್ರ ಸಹಾಯ ಇದೆ? ರಾಷ್ಟ್ರಪತಿಯವರೇ ದಲಿತರದಾರ ಅಂತ ಹೇಳ್ತಾರೆ. ಅವರು ದಲಿತರು ಇದ್ದು ಇಲ್ದಂಗೆ ಅದಾರ. ದಲಿತರೊಳಗ ಜಮಾ ಇಲ್ಲ. ಅವರು ದಲಿತರನ್ನು ರಾಷ್ಟ್ರಪತಿ ಮಾಡಿದ್ದಾರೆ. ಬಟ್ ಅವ್ರು ದಲಿತರು ಅಲ್ಲ, ಅವ್ರು ಕೋಳಿ ಸಮಾಜದವರು. ಉಲ್ಲಂಕಷವಾಗಿ ನಾವು ಬೇರೆ ಸಮೇತ ಅವ್ರನ್ನ ಅಭ್ಯಾಸ ಮಾಡ್ಲಿಕ್ಕೆ ಹೋದಾಗ ಅವರು ಪರಿಶಿಷ್ಟ ಜಾತಿಗೆ ಒಳಪಡೋದೇ ಇಲ್ಲ. ಯಾರು ಸರ್? ರಾಷ್ಟ್ರಪತಿಗಳು.
ಆ ಕಡೆ ಭಾಗದಾಗ ಕೋಳಿ ಸಮಾಜ ಅಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬರ್ತದೆ ಅಂತ ಹೇಳಿ ಅವರನ್ನು ಇವತ್ತು ರಾಷ್ಟ್ರಪತಿ ಮಾಡಿದ್ದಾರೆ. ಅವರು ಈ ಬಿಜೆಪಿ ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ. ಶೋಷಿತ ವರ್ಗದಿಂದ ಬಂದವರಲ್ಲ ಅವರು, ಅಂದ್ರೆ ಈಗ ನಿಜವಾಗ್ಲೂ ಶೋಷಿತ ವರ್ಗದಿಂದ ಬಂದವರಲ್ಲ. ಅಂದ್ರೆ ಜನರ ಕಣ್ಣಿಗೆ ಬೆನ್ನೆ ಮನ್ನೆರಿಸುವಂತ ಕೆಲಸ ಮಾಡಿದೆ. ಮುಂದಿನ ಭವಿಷ್ಯ ಹೆಂಗ ಅಂತ ಸರ್? ಭವಿಷ್ಯ ಈ ಹಿಂದೇನ ಆಗಿತ್ತು ಒಂದು ಕಾಲದಲ್ಲಿ ಅದೇ ರಿಪೀಟ್ ಬರತಕ್ಕಂಥ ಒಂದು ವಿಚಾರಗಳು ಕಾಣಿಸ್ತಾ ಇದ್ದಾವೆ ಮುಂದೆ. ಅದಕ್ಕೆ ನಾವು ದಲಿತರಲ್ಲೂ ಕೂಡ ಒಂದು ಮನವಿ ಮಾಡ್ತೀನಿ, ಎಲ್ಲ ದಲಿತರು ಒಗ್ಗೂಡಿ ಇದಕ್ಕೆ ಒಗ್ಗೂಡಿ ಒಕ್ಕೋರಲೆಯ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ನಾನು ವಿನಂತಿ.